ಜೋಡುಪಾಲ ಮತ್ತು ಮೊಣ್ಣಂಗೇರಿಯಲ್ಲಿ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸಂಭವಿಸಿದ ಜಲಪ್ರಳಯದಿಂದಾಗಿ ಸಂಪಾಜೆ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಇರುವ ನಿರಾಶ್ರಿತರ ತೆರವು ಕಾರ್ಯ ನಡೆಯುತ್ತಿದೆ. ಮಂಗಳವಾರ ರಾತ್ರಿ ಕಲ್ಲುಗುಂಡಿ ಮತ್ತು ಸಂಪಾಜೆ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಆಗಮಿಸಿದ ಕೊಡಗು ಎಸಿ ಅವರು ನಿರಾಶ್ರಿತರ ಪರಿಹಾರ ಕೇಂದ್ರವನ್ನ ಬಿಟ್ಟು ನೀವು ಹೋಗಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲ್ಲುಗುಂಡಿ ನಿರಾಶ್ರಿತರು ಕೊಡಗು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ಕೊಡಗು ಸಂಪಾಜೆ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದಲ್ಲಿರುವ ನಿರಾಶ್ರಿತರ ಪರಿಹಾರದ ಕೇಂದ್ರದಲ್ಲಿರುವ 7 ಕುಟುಂಬಗಳ 20 ಜನರನ್ನ ಇಲ್ಲಿಂದ ತೆರವುಗೊಳಿಸಲಾಗಿದ್ದು, ಕೆಲವರು ಬಾಡಿಗೆ ಮನೆಗೆ ತೆರಳಿದ್ದರೆ ಇನ್ನೂ ಕೆಲವರು ತಮ್ಮ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಪರಿಹಾರ ಕೇಂದ್ರದಿಂದ ತೆರಳಿದ ಕೆಲವು ಕುಟುಂಬಗಳಿಗೆ ಮನೆ ಬಾಡಿಗೆ ಎಂದು 1 ತಿಂಗಳ ಮನೆ ಬಾಡಿಗೆ ಜಿಲ್ಲಾಡಳಿತದಿಂದ ಕೆಲವರಿಗೆ 10,000 ರೂಪಾಯಿ ಜಮೆಯಾಗಿದ್ದು, ಇನ್ನೂ ಕೆಲವರಿಗೆ ಜಮೆಯಾಗಿಲ್ಲ. ಕಳೆದ 15 ದಿನಗಳ ಹಿಂದೆ ಕೊಡಗು ಜಿಲ್ಲಾಧಿಕಾರಿಗಳನ್ನ ಕಲ್ಲುಗುಂಡಿ ಮತ್ತು ಸಂಪಾಜೆ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿರುವ ಕೆಲವು ಜನರು ಭೇಟಿ ಮಾಡಿ ನಿವೇಶನ ಹಾಗೂ ಪರಿಹಾರದ ಬಗ್ಗೆ ಮಾತನಾಡಿದ ಸಂದರ್ಭ, ಈ ತಿಂಗಳ ಕೊನೆಗೆ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನ ಮುಚ್ಚಲಾಗುವುದು. ನಿಮಗೆ ಬಾಡಿಗೆ ಮನೆಗೆಂದು 10,000 ರೂಪಾಯಿಯನ್ನ ನೀಡಲಾಗುತ್ತದೆ. ಈಗಾಗಲೇ ನಿರಾಶ್ರಿತರಿಗೆ ಮನೆ ಕಟ್ಟಲು ಗುರುತಿಸಲಾದ ಜಾಗದಲ್ಲಿ ಮನೆ ನಿರ್ಮಾಣವಾದ ಬಳಿಕ ಅರ್ಹರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತದೆ ಎಂದು ನಿರಾಶ್ರಿತರಿಗೆ ತಿಳಿಸಿದರು. 4 ದಿನದಿಂದ ಈ ಕಡೆ ಕಲ್ಲುಗುಂಡಿ ಗಂಗೆಯಲ್ಲಿ ಇದ್ದೀವಿ ನಿರಾಶ್ರಿತರಾಗಿ. ನಿನ್ನೆ ವಿಷಯ ಅವರು ನಮ್ಮನ್ನು ಗಂಗೆಯಿಂದ ಬಂದು ಮಾಡ್ತಿದ್ದ ವಿಷಯ ತಿಳಿಸಿದ್ದಾರೆ. ಮತ್ತು ಲಿಖಿತವಾಗಿ ಯಾವುದು ಬಂದಿರುವುದಿಲ್ಲ. ನಮಗೆ ಲಿಖಿತವಾಗಿ ಕೊಟ್ಟ ನಂತರ ನಾವು ಬಾಡಿಗೆ ಮನೆಗೆ ಹೋಗೋದು ಏನೋ ವ್ಯವಸ್ಥೆ ಮಾಡಿಕೊಳ್ತೀವಿ. ಮತ್ತು ಬಾಡಿಗೆ ಅಮೌಂಟು ಕೂಡ ಬಂದಿಲ್ಲ ನಮ್ಮ ಅಕೌಂಟಿಗೆ. ಬಾಡಿಗೆ ಬಂದಿದೆ ನಿಮಗೆ? ಇಲ್ಲ, ಬಂದಿಲ್ಲ. ನಿಮ್ಮ ಮನೆ ಅಂತ ಇದೆ? ಫುಲ್ ಹೋಗಿದೆ? ಫುಲ್ ಇದಾಗಿದೆ. ಹಾಗಾಗಿ ಅದೇ ವಾಸಗೆ ಜಾಗ ಎಷ್ಟಿದೆ? ಹಾಗಾಗಿ ನಮ್ಮ ಭಾವನೆ 2 ಎಕರೆ ಆಗಲಿ ನಮ್ಮ ಡಿವೈಡ್ ಆಗಿದ್ವಿ ನಾವೆಲ್ಲ. ಹೌದಾ? ರೆಕಾರ್ಡ್ ಎಲ್ಲ ಉಂಟಾ? ರೆಕಾರ್ಡು ಎಲ್ಲ ರೆಡಿ ಇದೆ. ಮನೆ ನಂಬರ್ ನೆನಪಿಲ್ಲ. ಮನೆ ನಂಬರ್ ಉಂಟಾ? ಉಂಟು, ಮನೆ ನಂಬರ್ ಇದೆ. ನಮಗೆ ಸರ್ಕಾರ ಅದೇ ಯಾವುದೇ ಇದು ಲಿಖಿತವಾಗಿ ಇದು ಸಿಗಬೇಕು ನಮಗೆ. ಗಂಗೆಯಿಂದ ಖಾಲಿ ಮಾಡುವಾಗ ಅದೇ ಬಾಡಿಗೆ ಒಂದು ಬಂದ ನಂತರ ಅವರು ವ್ಯವಸ್ಥೆ ಮಾಡ್ತೀವಿ ನಾವು. ಅದೇ ಗಂಜಿಗೆ ಇರೋದ್ರಿಂದ ತೀರ್ಮಾನ ಮಾಡಿದ್ದೀವಿ. ಜೋಡುಪಾಲ ಹಾಗೂ 2ನೇ ಮೊಣ್ಣಂಗೇರಿಯ ನಿರಾಶ್ರಿತರಿಗೆ ಈಗಾಗಲೇ ಕೊಡಗು ಸಂಪಾಜೆ ಶಾಲಾ ಬಳಿ ಹಾಗೂ ಮದೆನಾಡಿನಲ್ಲಿ ಮನೆ ಕಟ್ಟಲು ಜಾಗ ಗುರುತಿಸಲಾಗಿದ್ದು, ಇಲ್ಲಿ ಮನೆ ನಿರ್ಮಾಣದ ಕೆಲಸವನ್ನ ಇನ್ನೂ ಆರಂಭ ಮಾಡಿಲ್ಲ. ಈ ಕಾರಣದಿಂದ ಹೆಚ್ಚಿನ ನಿರಾಶ್ರಿತರು ಸರ್ಕಾರ ಬಾಡಿಗೆ ಮನೆಗೆ ನಾವು ತೆರಳಿದ್ರೆ ಪ್ರತಿ ತಿಂಗಳು ನಾವು ಹಣ ನೀಡದಿದ್ದರೆ ನಾವು ಮತ್ತೆ ಬೀದಿ ಪಾಲಾಗಬಹುದು. ಭವಿಷ್ಯದಲ್ಲಿ ಜೀವನ ಕಳೆಯುವುದು ಹೇಗೆ? ಮನೆ ನಿರ್ಮಾಣ ಕೆಲಸಕ್ಕೆ ಎಷ್ಟು ವರ್ಷ ಬೇಕಾಗಬಹುದು ಎಂಬ ಖಚಿತ ಮಾಹಿತಿ ಇಲ್ಲದಿರುವ ಹಿನ್ನೆಲೆಯಲ್ಲಿ ಕಲ್ಲುಗುಂಡಿಯ ಪರಿಹಾರ ಕೇಂದ್ರದ ಕೆಲವರು ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಿ ನಮಗೆ ಮನೆ ನಿರ್ಮಾಣವಾಗುವ ತನಕ ಪರಿಹಾರ ಕೇಂದ್ರದಲ್ಲಿ ಉಳಿದುಕೊಳ್ಳುತ್ತೇವೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಯವರು ಬಾಡಿಗೆ ಮನೆ ಆಗದ ನಿರಾಶ್ರಿತರಿಗೆ ಮತ್ತೆ ಪರಿಹಾರ ಕೇಂದ್ರದಲ್ಲಿ ಉಳಿದುಕೊಳ್ಳುವ ಕಾಲಾವಕಾಶವನ್ನ ನೀಡಿದ್ದಾರೆ. ನಿರಾಶ್ರಿತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ಅನ್ನ ನೀಡಲಾಗಿದ್ದು, ಬಸ್ ಪಾಸ್ ನವೀಕರಣಗೊಳ್ಳದೆ ಸಮಸ್ಯೆಯಾಗಿದೆ. ಎಲ್ಲಿಗೆ ಹೋಗ್ಲಿಕ್ಕೆ ಹೋಗಿ ಬಾಡಿಗೆ ಮಾಡಿದ್ರು ಮನೇನೂ ಇಲ್ಲ, ಮತ್ತೆ ಕೈಯಲ್ಲಿ ಕಾಸೂ ಇಲ್ಲ. ಅವ್ರು ಸುಮ್ಮನೆ ಬಿಡ್ತಾರೆ. ಬಾಡಿಗೆ ಹಾಕ್ಲಿಲ್ಲ? 10,000 ಎಲ್ಲ ಹಾಕಿದಾರೆ ಅಂತ. ಅದು ಇನ್ನು ಮಗಳು ಮಡಿಕೇರಿಗೆ ಹೋಗಿದ್ದಾಳೆ, ಅವಳು ಬಂದಾಗ ಗೊತ್ತಾಗೋದು. ಹೋಗಿದ್ದಾರೆ, ಈಗ ಬರ್ಬೋದು, ಸ್ವಲ್ಪ ಉಂಟು, ಬಾಡಿಗೆ ದುಡ್ಡು ಬರ್ತಾ ಉಂಟು. ಇನ್ನು ಕಲ್ಲುಗುಂಡಿ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿರುವ ನಿರಾಶ್ರಿತರಿಗೆ ಕೊಡಗು ಎಸಿ ಜವರೇಗೌಡರವರು ನಿರಾಶ್ರಿತ ಕೇಂದ್ರದಿಂದ ತಕ್ಷಣ ತೆರಳಬೇಕು ಎಂದು ಒತ್ತಾಯಿಸಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಜಿಲ್ಲಾಧಿಕಾರಿ, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ನೀಡಿದ್ದಾರೆ. ತೇಜೇಶ್ವರ್ ತೋಡಿಕಾನ ವಿ4 ನ್ಯೂಸ್ 24/7 ಸುಳ್ಯ.